ಗಳಿಂದ ಜಗದಿ ಮೊಳಗೋಣ. ಜಗಕ್ಕೆ ರಕ್ಷಣೆ ತರುವವರು ಯೇಸು ಎನ್ನೋಣ. ಅವರ ಪ್ರೀತಿಗೆ ಪ್ರತಿಯಾಗಿ ಸಾಕ್ಷಿಯಾಗೋಣ. ಸಂತೋಷದಿಂದ ಒಟ್ಟಾಗೋಣ, ಈ ಭವ್ಯ ಆಲಯ ಸೇರೋಣ. ಸಪ್ತ ಸ್ವರಗಳಿಂದ ಕೊಂಡಾಡೋಣ, ಹಾಡಿ ನಲಿಯೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆಯೂ ಇರಲಿ. ಆತ್ಮದೊಡನೆಯೂ ಇರಲಿ. ಪ್ರಭು ಕ್ರಿಸ್ತರಲ್ಲಿ ಹಾಗೂ ಸಂತ ಫ್ರಾನ್ಸಿಸ್ ಇವರಲ್ಲಿ ಕರ್ನಾಟಕದಿಂದ ಬಂದಿರುವ ಕ್ರೈಸ್ತ ಮತ್ತು ಅಕ್ರೈಸ್ತ ಭಕ್ತಾದಿಗಳಿಗೆ ಈ ದಿನ ಸಂತೋಷದ, ಸಡಗರದ ಹಾಗೂ ಸಂಭ್ರಮದ ದಿನವಾಗಿದೆ. ಕಳೆದ 27 ವರ್ಷಗಳಿಂದ ದಿವಂಗತ ಸ್ವಾಮಿ ಪ್ರಭು ಅವರ ಒಂದು ಆಸೆಯ ಮೂಲಕ, ಅವರ ಒಂದು ಪ್ರಾರ್ಥನೆಯ ಫಲವಾಗಿ ಈ ಗೋವಾದ ಈ ಪುಣ್ಯ ಕ್ಷೇತ್ರದಲ್ಲಿ ಸತತ 27ನೇ ಬಾರಿಗೆ ನಡೆಯುತ್ತಿರುವಂತಹ ಕನ್ನಡ ಭಾಷೆಯ ದಿವ್ಯ ಬಲಿಪೂಜೆಯಲ್ಲಿ ನಾವೆಲ್ಲರೂ ಭಾಗವಹಿಸ್ತಾ ಇದ್ದೇವೆ. ಜಗತ್ತಿನ ಜನರೆಲ್ಲರೂ ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಗಿ ತಮ್ಮ ತಮ್ಮ ಕೆಲಸದಲ್ಲಿ ನಿರತರಾಗಿರುವಂಥ ಈ ಸಂದರ್ಭದಲ್ಲಿ ಕೇವಲ ನಾವು ಮಾತ್ರ ಈ ಒಂದು ಸಂತರ ಪಾದದಡಿಯಲ್ಲಿ ಬಂದು ದೇವರ ಸ್ತುತಿ ಮತ್ತು ಆರಾಧನೆಯಲ್ಲಿ ಭಾಗಿಯಾಗಿರ್ತಿರುವುದು ನಮ್ಮೆಲ್ಲರ ಅದೃಷ್ಟವೇ ಸರಿ. ಅದು ಅಲ್ಲದೆ ವಾರವಿಡೀ ಪಾದಯಾತ್ರೆ ಮಾಡುತ್ತಾ ಬಂದಿದ್ದರೂ ಸಹ ದಯಾಮಯ ದೇವರು ದೇಹದ ಬಳಲಿಕೆಯನ್ನು ದೂರ ಮಾಡಿ ಮತ್ತೆ ನಮಗೆ ನವಚೇತನವನ್ನು ಮಾಡಿಕೊಟ್ಟಿದ್ದಾರೆ. ಸಂತ ಫ್ರಾನ್ಸಿಸ್ ದೇವರ ಮುಖಾಂತರ ನಾವೆಲ್ಲರೂ ದಿವ್ಯ ಬಲಿಪೂಜೆಯಲ್ಲಿ ಭಾಗವಹಿಸಿ ನಮ್ಮೆಲ್ಲರ ಅಗತ್ಯಗಳಿಗಾಗಿ, ಅವಶ್ಯಕತೆಗಳಿಗಾಗಿ ಭಕ್ತಿಯಿಂದ ಪ್ರಾರ್ಥಿಸೋಣ. ವಿಶೇಷವಾಗಿ ಸಂತ ಫ್ರಾನ್ಸಿಸ್ ದೇವರವರ ಪುಣ್ಯ ಶರೀರ ಇರುವ ಈ ದೇವಾಲಯದಲ್ಲಿ ಅವರ ಪುಣ್ಯ ಸ್ಮರಣೆಯ ಸುದಿನವಾದ ಇಂದು ಈ ವಿಶೇಷವಾದ ಕನ್ನಡ ಬಲಿಪೂಜೆಯನ್ನು ಅರ್ಪಿಸಲು ಪ್ರಧಾನ ಯಾಜಕರಾಗಿ ಕರ್ನಾಟಕದ ಬೆಳಗಾವಿ ಸಮೀಪದ ಸ್ನಾನಿಕ ಅರುಳಪ್ಪರ ವಿರಕ್ತ ಮಠದ ದೇಶನೂರಿಂದ ಯೇಸು ಸಭೆಯ ಗುರುಗಳಾದ ವಂದನೀಯ ಫಾದರ್ ಡಾಕ್ಟರ್ ಮೆನಿನೋ ಗೊನ್ಸಾಲಿಸ್ ಅವರು ಆಗಮಿಸಿದ್ದಾರೆ. ಇಂದು ಇಲ್ಲಿ ನೆರೆದಿರುವ ನಾವೆಲ್ಲರೂ ನಮ್ಮ ಸಂತ ಫ್ರಾನ್ಸಿಸ್ ದೇವರ ಆಶೀರ್ವಾದದಿಂದ ಅವರ ಶರೀರದ ದರ್ಶನವನ್ನು ಪಡೆದು ಜಾತಿ ಭೇದ ಭಾವಭಾಷೆ ಇಲ್ಲದೆ ಒಮ್ಮನಸ್ಸಿನಿಂದ ದಿವ್ಯ ಬಲಿಪೂಜೆಯಲ್ಲಿ ಭಾಗವಹಿಸಿ ನಮ್ಮೆಲ್ಲರ ಅಗತ್ಯಗಳಿಗಾಗಿ, ಅವಶ್ಯಕತೆಗಳಿಗಾಗಿ ದಿವ್ಯ ಬಲಿಪೂಜೆಯಲ್ಲಿ ಭಕ್ತಿಯಿಂದ ಪ್ರಾರ್ಥಿಸಿ ಸಂತರ ಆಶೀರ್ವಾದವನ್ನು ನಾವೆಲ್ಲರೂ ಬೇಡಿಕೊಳ್ಳೋಣ. ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸೋದರರೇ, ಸೋದರಿಯರೇ, ಇಂದು ನಾವೆಲ್ಲರೂ ಬಂದಿದ್ದು ಸಂತ ಫ್ರಾನ್ಸಿಸ್ ಸೇವೆರಿ ಅವರ ಆಶೀರ್ವಾದ ಪಡೆದುಕೊಂಡು ಹೋಗಲು ಬಂದಿದ್ದೇವೆ. ಕರ್ನಾಟಕದ ಎಲ್ಲ ಜನತೆಗೋಸ್ಕರವಾಗಿ, ಕರ್ನಾಟಕದ ಎಷ್ಟೋ ಜನರು ಗೋವಾದಲ್ಲಿ ತಮ್ಮ ಕೆಲಸ ಕಾರ್ಯಗಳಲ್ಲಿದ್ದಾರೆ, ಅವರೆಲ್ಲರಿಗೋಸ್ಕರವಾಗಿ ನಮ್ಮ ಇವತ್ತಿನ ಪ್ರಾರ್ಥನೆ ಅವರಿಗೋಸ್ಕರ. ನಾವೆಲ್ಲರೂ ನಮ್ಮ ಜನ ಇನ್ನೂ ನಡ್ಕೊತಾ ಬರ್ತಾ ಇದ್ದಾರೆ. ನಾಳೆ ಬೆಳಿಗ್ಗೆ ಬಂದು ಮುಡ್ತಾರೆ. 5 ದಿನ ಬೆಳಗಾವಿನಿಂದ ಬರ್ತಾ ಇದ್ದಾರೆ, ದಾರಿಯಲ್ಲಿದ್ದಾರೆ. ಕರ್ನಾಟಕದ ಜನತೆ, ಮಹಾರಾಷ್ಟ್ರದ ಜನತೆ, ಖಾನಾಪುರ್ ಆ ಕಡೆಯಿಂದ ಕೊಂಕಣಿ, ಮರಾಠಿ, ಕನ್ನಡ ಎಲ್ಲ ಜನ ನಡ್ಕೊತಾ ಬರ್ತಾ ಇದ್ದಾರೆ. ಆದರೆ ನಾವು ಬಂದು ಕನ್ನಡ ಬಲಿಪೂಜೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ. ಅವರೆಲ್ಲರಿಗೋಸ್ಕರವಾಗಿ, ನಿಮ್ಮೆಲ್ಲರಿಗೋಸ್ಕರವಾಗಿ ಇಂದಿನ ಬಲಿಪೂಜೆಯಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ.
ನಮ್ಮ ಕೂಡ ಮನುಷ್ಯನರಿದ್ದಾರೆ. ಬೆಳಗಾವಿ ಡಯಾಸಿಸ್ ದವರು ನಮ್ಮ ಫಿಲಿಪ್ ಕುಟ್ಟಿಯವರು ಅವರು ಆಗಮಿಸಿದ್ದಾರೆ. ಬಿಷಪ್ರ ಸ್ಥಾನದಲ್ಲಿ ಇರ್ತಾರೆ, ಅವರಲ್ಲಿ ಸೇವೆ ಮಾಡ್ತಾರೆ ಬೆಳಗಾವದಲ್ಲಿ. ಅವರು ನಮಗೆ ಕೊಟ್ಟಿದ್ದಾರೆ, ಫಿಲಿಪ್ ಕುಟ್ಟಿ ಅವರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಕೈ ಮುಗಿದು ಥ್ಯಾಂಕ್ ಯು ಅಂತ ಇದ್ದೀನಿ. ನಮ್ಮ ಕಡೆ ಬಂದು ನಮ್ಮೊಂದಿಗೆ ನಮ್ಮ ಪ್ರಾರ್ಥನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಎಲ್ಲ ಫಾದರ್ ಅಣ್ಣ ತಮ್ಮಂದಿರಿಗೂ, ಸಿಸ್ಟರ್ಸ್ರವರಿಗೂ, ಬಂದಂಥ ನಿಮ್ಮ ಎಲ್ಲ ಭಕ್ತಾದಿಗಳಿಗೂ ಇವತ್ತಿನ ದಿನ ಸಂತ ಫ್ರಾನ್ಸಿಸ್ ಸೇವೇರ್ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಅವರ ಆಶೀರ್ವಾದದ ಮೇರೆಗೆ ನಮ್ಮ ಜೀವನ ಬೆಳಕಿನ ಜೀವನವಾಗಲಿ ಅಂತ ಒಂದು ಆಶೀರ್ವಾದ ದೇವರು ನಮಗೆ ದಯಪಾಲಿಸ್ಲಂತ ಇವತ್ತಿನ ಪೂಜೆಯಲ್ಲಿ ಬೇಡಿಕೊಳ್ಳೋಣ. ನಾವು ಅನೇಕ ತಪ್ಪುಗಳನ್ನು ಮಾಡಿ ಬಂದಿದ್ದೀವಿ. ಎಷ್ಟೋ ತಪ್ಪುಗಳು ಮಾನವರಾದ ಕೂಡಲೇ ಮಾಡೋದು ಸ್ವಾಭಾವಿಕ. ಆ ತಪ್ಪುಗಳಿಗೆ ದೇವರ ಕಡೆ ಕ್ಷಮೆ ಕೇಳೋಣ, ದೇವರ ಆಶೀರ್ವಾದವನ್ನು ದಯಪಾಲಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರೆಮರವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು ನನಗಾಗಿ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ. ಪ್ರಾರ್ಥಿಸೋಣ. ದೇವರೇ, ಸಂತ ಫ್ರಾನ್ಸಿಸ್ ಸೇವೇರ್ ಅವರ ಬೋಧನೆಯ ಮೂಲಕ ನಮ್ಮ ದೇಶದಲ್ಲಿ ಅಪಾರ ಜನತೆಯನ್ನು ನಿಮಗಾಗಿ ಸಂಪಾದಿಸಿದ್ದೀರಿ. ವಿಶ್ವಾಸಿಗಳ ಹೃದಯಗಳು ಅದೇ ಉತ್ಸಾಹದಿಂದ ವಿಶ್ವಾಸಕ್ಕಾಗಿ ಹತ್ತಿ ಉರಿಯಲಿ ಮತ್ತು ಧರ್ಮಸಭೆಯು ಎಲ್ಲೆಲ್ಲೂ ಹೇರಳ ಸಂತತಿಯನ್ನು ಪಡೆದು ಅವರೆಲ್ಲರನ್ನೂ ಹರ್ಷಿಸಲಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರಾಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ನೀವೇ ನಮ್ಮ ತಂದೆ, ನಮ್ಮ ಉದ್ಧಾರಕ. ಆದಿಯಿಂದ ಇರಲು ಅದುವೇ ನಿಮ್ಮ ನಾಮಾಂಕಿತ. ಪ್ರವಾದಿ ಯಶಾಯನ ಗ್ರಂಥದಿಂದ ವಾಚನ. ಸ್ವಾಮಿ ಸರ್ವೇಶ್ವರ, ನೀವೇ ನಮ್ಮ ತಂದೆ. ಅಬ್ರಾಹಮನು ನಮ್ಮನ್ನು ಅರಿಯದೇ ಇರಬಹುದು, ಇಸ್ರಾಯೇಲನು ನಮ್ಮನ್ನು ಗುರುತಿಸದೇ ಇರಬಹುದು. ಆದರೆ ಸರ್ವೇಶ್ವರ, ನೀವೇ ನಮ್ಮ ತಂದೆ, ನಮ್ಮ ಉದ್ಧಾರಕ. ಆದಿಯಿಂದ ಇರಲು ಅದುವೇ ನಿಮ್ಮ ನಾಮಾಂಕಿತ. ಸ್ವಾಮಿ, ನಾವು ನಿಮ್ಮ ಮಾರ್ಗ ತಪ್ಪಿ ಅಲಿಯುವಂತೆ ಮಾಡುತ್ತೀರಿ ಏಕೆ? ನಿಮಗೆ ಭಯಪಡದೆ ಹಾಗೆಯೇ ನಮ್ಮ ಹೃದಯವನ್ನು ಕಠಿಣಪಡಿಸುವುದು ಏಕೆ? ನಿಮ್ಮ ಶರಣರ ನಿಮಿತ್ತ, ನಿಮಗೆ ಬಾಧ್ಯರಾದ ಕುಲಗಳ ನಿಮಿತ್ತ ನಮಗೆ ಪ್ರಸನ್ನಚಿತ್ತರಾಗಿರಿ. ನಾವಾದರೂ ನಿಮ್ಮ ದೊರೆತನಕ್ಕೆ ಎಂದಿಗೂ ಒಳಗಾಗದ, ನಿಮ್ಮ ನಾಮವನ್ನು ಧರಿಸದ ಪರಕೀಯರಂತೆ ಆಗಿದ್ದೇವಲ್ಲ. ಒಣಗಿಡಕ್ಕೆ ಹಚ್ಚುವ ಕಿಚ್ಚಿನಂತೆ, ನೀರನ್ನು ಕುದಿಸುವ ಬೆಂಕಿಯಂತೆ ನೀವು ಪ್ರತ್ಯಕ್ಷಲಾಗರಾರಿರಿ. ನಮ್ಮ ನಿರೀಕ್ಷೆಗೆ ಮೀರಿದ ಮಹತ್ ಕಾರ್ಯಗಳನ್ನು ನಡೆಸಿ ನಿಮ್ಮ ನಾಮ ಮಹಿಮೆಯನ್ನು ನಿಮ್ಮ ಶತ್ರುಗಳಿಗೆ ಪ್ರದರ್ಶಿಸಿ ಅನ್ಯ ರಾಷ್ಟ್ರಗಳನ್ನು ನಡುಗಿಸಲಾರಿರ. ಹೌದು, ನೀವು ಇಳಿದು ಬಂದು ಬೆಟ್ಟಗುಡ್ಡಗಳು ನಡುಗಿದರೆ ಎಷ್ಟೋ ಲೇಸು. ತಮ್ಮನ್ನು ಕಾದು ಎದುರು ನೋಡುವವರ ಪರವಾಗಿ ಕಾರ್ಯಗತರಾಗುವಂತೆ ದೇವರು
ನಿಮ್ಮನ್ನು ಬಿಟ್ಟರೆ ಯಾರಿದ್ದಾರೆ? ಅಂಥ ದೇವರನ್ನು ಲೋಕದಿಂದ ಯಾರು ಕಂಡಿಲ್ಲ, ಅಂಥವರು ಯಾರ ಕಿವಿಗೂ ಬೀಳಲಿಲ್ಲ, ಯಾವ ಕಣ್ಣಿಗೂ ಕಾಣಿಸಲಿಲ್ಲ. ಸದಾಚಾರದಲ್ಲೇ ಸಂತೋಷಪಡುತ್ತಾ ನಿಮ್ಮ ಮಾರ್ಗದಲ್ಲಿ ನಡೆಸುತ್ತಾ ನಿಮ್ಮನ್ನು ಸ್ಮರಿಸುತ್ತಾ ಬಂದವರಿಗೆ ಪ್ರತ್ಯಕ್ಷರಾಗಿದ್ದೀರಿ. ನಮ್ಮ ಮೇಲಾದರೂ ಕೋಪಗೊಂಡಿರಿ, ಆದರೂ ನಾವು ಪಾಪದಲ್ಲೇ ಮುನ್ನಡೆದೆವು, ಬಹುಕಾಲದಿಂದ ಪಾಪದಲ್ಲಿ ಮುಳುಗಿದೆವು. ನಮ್ಮಂಥವರಿಗೆ ರಕ್ಷಣೆ ಇದೆಯೇ? ನಾವೆಲ್ಲರೂ ಅಶುದ್ಧರು, ನಮ್ಮ ಸತ್ಕಾರ್ಯಗಳೆಲ್ಲ ಕೊಳಕು, ತರಗೆಲೆಯಂತೆ ಒಣಗಿ ಹೋಗಿದ್ದೇವೆ, ಬಿರುಗಾಳಿಯಂತೆ ನಮ್ಮನ್ನು ತಳ್ಳಿಕೊಂಡು ಬಂದಿವೆ ನಮ್ಮ ಅಪರಾಧಗಳು. ನಿಮ್ಮ ನಾಮಸ್ಮರಣೆ ಮಾಡುವವನು ಯಾರೂ ಇಲ್ಲ, ನಿಮ್ಮ ಆಶ್ರಯ ಕೋರುವ ಆಸಕ್ತನು ಎಲ್ಲಿಯೂ ಇಲ್ಲ. ಏಕೆಂದರೆ ನೀವು ನಮಗೆ ವಿಮುಖರಾಗಿದ್ದೀರಿ, ನಮ್ಮ ಪಾಪಗಳ ವಶಕ್ಕೆ ನಮ್ಮನ್ನು ಬಿಟ್ಟು ಬಿಟ್ಟಿದ್ದೀರಿ. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಮಾತಾಡು ಓ ಮನವೇ, ನನ್ನ ಒಲವನ್ನು ಹೇಳು, ನನ್ನ ಅವನ ಒಲವು ಇಳಿದಾದ ಬಲು ದೂರ ಮುಗಿಲು, ಇಳಿದಾದ ಬಲು ದೂರ ಮುಗಿಲು. ಮಾತಾಡುವ ಮನವೇ, ನನ್ನ ಒಳವನ್ನು ಹೇಳು, ನನ್ನ ಅವನ ಒಳವು ಇಳಿದಾದ ಬಲು ದೂರ ಮುಗಿಲು, ಇಳಿದಾದ ಬಲು ದೂರ ಮುಗಿಲು. ನಿನ್ನೊಡನೆ ನಾನು, ನಿನ್ನಲ್ಲೇ ನಾನು, ನಾನೇ ನೀನಾಗುವೆ. ನನ್ನೊಡನೆ ನೀನು, ನನ್ನೊಳಗೆ ನೀನು, ನನ್ನಿನ ನೀನಾಗುವೆ. ನಿನ್ನೊಡನೆ ನಾನು, ನಿನ್ನಲ್ಲೇ ನಾನು, ನಾನೇ ನೀನಾಗುವೆ. ನನ್ನೊಡನೆ ನೀನು, ನನ್ನೊಳಗೆ ನೀನು, ನನ್ನಿನ ನೀನಾಗುವೆ. ನನ್ನ ಮನವು ಮಿಡಿದಿದೆ, ಕ್ರಿಸ್ತ ನಿನಗಾಗಿ ನಾ ಬಾಳುವೆ. ನನ್ನ ಮನವು ಮಿಡಿದಿದೆ, ಕ್ರಿಸ್ತ ನಿನಗಾಗಿ ನಾ ಬಾಳುವೆ. ಮಾತಾಡುವ ಮನವೇ, ನನ್ನ ಒಲವನ್ನು ಹೇಳು, ನನ್ನ ಅವನ ಒಲವು ಇಳಿದಾದ ಬಲು ದೂರ ಮುಗಿಲು, ಇಳಿದಾದ ಬಲು ದೂರ ಮುಗಿಲು. ಅಲ್ಲೇಲು ಅಲ್ಲೇಲು ಅಲ್ಲೇಲುಯಾ, ಅಲ್ಲೇಲು ಅಲ್ಲೇಲು ಅಲ್ಲೇಲುಯಾ, ಅಲ್ಲೇಲು ಅಲ್ಲೇಲು ಅಲ್ಲೇಲುಯಾ, ಅಲ್ಲೇಲು ಅಲ್ಲೇಲು ಅಲ್ಲೇಲುಯಾ. ಕರ್ತರು ನಿಮ್ಮೊಡನೆ ಇರಲಿ. ಸಂತ ಮಾರ್ಕರು ಬರೆದ ಶುಭ ಸಂದೇಶದಿಂದ ವಾಚನ. ಆ ಕಾಲ ಯಾವಾಗ ಬರುವುದೆಂದು ನಿಮಗೆ ತಿಳಿಯದ್ದರಿಂದ ಎಚ್ಚರಿಕೆಯಿಂದಿರಿ, ಜಾಗರೂಕರಾಗಿರಿ. ಪ್ರವಾಸಕ್ಕೆಂದು ಯಜಮಾನನೊಬ್ಬನು ಮನೆ ಬಿಟ್ಟು ಹೋಗುವಾಗ ತನ್ನ ಸೇವಕರಲ್ಲಿ
ಪ್ರತಿಯೊಬ್ಬನಿಗೆ ಒಂದೊಂದು ಜವಾಬ್ದಾರಿಯನ್ನು ವಹಿಸಿ ದ್ವಾರಪಾಲಕನಿಗೆ ನೀನು ಎಚ್ಚರವಾಗಿರಬೇಕು ಎಂದು ಅಪ್ಪಣೆ ಕೊಡುವ ರೀತಿಯಲ್ಲಿ ನಾನು ನಿಮಗೆ ಹೇಳುತ್ತಿದ್ದೇನೆ. ಎಚ್ಚರವಾಗಿರಿ. ಯಜಮಾನನು ಸಂಜೆಯಲ್ಲೋ ಮಧ್ಯರಾತ್ರಿಯಲ್ಲೋ ಕೋಳಿ ಕೂಗುವಾಗಲೋ ಬೆಳಕು ಹರಿಯುವಾಗಲೋ ಯಾವಾಗ ಬರುವುದೆಂಬುದು ನಿಮಗೆ ತಿಳಿಯದು. ಅನಿರೀಕ್ಷಿತವಾಗಿ ಅವನು ಬಂದಾಗ ನೀವು ನಿದ್ರಿಸುವುದನ್ನು ಕಂಡನು. ಹೇಳುತ್ತೇನೆ, ಎಚ್ಚರಿಕೆಯಿಂದ ಇರಿ ಎಂದರು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಸಲ್ಲಲಿ. ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸೋದರರೇ, ಸೋದರಿಯರೇ ಮತ್ತು ಕ್ರಿಸ್ತ ಭಕ್ತಾದಿಗಳೇ, ಇವತ್ತಿನ ದಿನ ನಾವೆಲ್ಲರೂ ಸೇರಿ ಇಂಥ ಒಂದು ಪವಿತ್ರಾಲಯದಲ್ಲಿ ಬಂದು ಪ್ರಾರ್ಥಿಸ್ತಾ ಇದ್ದೇವೆ. ಈ ಪವಿತ್ರಾಲಯ ನಮ್ಮೆಲ್ಲರನ್ನು ಪವಿತ್ರ ಮಾಡುವಂಥ ಒಂದು ಸ್ಥಳ. ಸಂತ ಫ್ರಾನ್ಸಿಸ್ ಸೇವರವರು ಇದೇ ಗುಡಿಯಲ್ಲಿ ಅವರ ಶರೀರ ಇದೆ. ಆ ಸ್ಥಳಕ್ಕೆ ಬಂದು ನಾವು ಶುದ್ಧರಾಗ್ತಾ ಇದ್ದೇವೆ. ಅವರು ಹೇಳಿದಂಥ ಮಾತುಗಳು ಏನು? ವಾಟ್ ಡಸ್ ಇಟ್ ಪ್ರಾಫಿಟ್ ಅ ಮ್ಯಾನ್ ಇಫ್ ಯು ಗೇನ್ ದ ಹೋಲ್ ವರ್ಲ್ಡ್ ಅಂಡ್ ಲೂಸಸ್ ಯುವರ್ ಓನ್ ಸೋಲ್ ಅಂತ. ಲೋಕವನ್ನೆಲ್ಲ ಸಂಪಾದಿಸಿಕೊಂಡು ಪ್ರಾಣ ನಷ್ಟಪಟ್ಟರೆ ಅದರಿಂದ ಬರುವ ಲಾಭವಾದರೂ ಏನು ಅಂತ. ಅದೇ ಫ್ರಾನ್ಸಿಸ್ ಸೇವರು ತಮ್ಮ ಜೀವನವನ್ನೇ ಪರಿವರ್ತನೆ ಮಾಡಿಕೊಂಡು ಬಿಟ್ಟಿದ್ರು. ಅಂಥ ಒಂದು ಸ್ಥಳದಲ್ಲಿ ಬಂದು ನಾವು ನೀವು ಕೂಡಿ ಪ್ರಾರ್ಥಿಸ್ತಾ ಇದ್ದೇವೆ, ಪೂಜೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ, ನಮ್ಮ ಜೀವನ ಪರಿವರ್ತನೆ ಮಾಡ್ತಾ ಇದ್ದೇವೆ. ಹೇಳುವಂಥ ಒಂದು ಸಂಗತಿ ಏನಂದರೆ, ಒಬ್ಬರು ವ್ಯಕ್ತಿ ವೆಂಕಟರಮಣ, ಒಬ್ಬ ಹಿಂದೂ ವ್ಯಕ್ತಿ, ಅವನಿಗೆ ಆರಾಮಿದ್ದಿದ್ದಿಲ್ಲ, TB ರೋಗ ಬಂದಿತ್ತು. ಆತನಿಗೆ ತೆಗೆದುಕೊಂಡು ಹೋಗಿ ಬೆಂಗಳೂರು ನಿಮ್ಮಾನ್ಸ್ ಹಾಸ್ಪಿಟಲ್ದಲ್ಲಿ ಹಾಕಿದ್ರು. ಅಲ್ಲಿ ಗುರುಮಾತೆಯರು ಸಿಸ್ಟರ್ಸ್ಗಳೆಲ್ಲ ಸಾಕಷ್ಟು ಸೇವೆ ಮಾಡಿದರು. ಕೊನೆಯ ಗಳಿಗೆ ಡಾಕ್ಟರ್ ಅವರು ಹೇಳಿದಂಥ ಮಾತು, ಈತನಿಗೆ ಮನೆಗೆ ಕರ್ಕೊಂಡು ಹೋಗ್ಬಿಡಿ, ಸಾಕು ಇಲ್ಲಿದ್ದಿದ್ದು, ಇನ್ನು 2-3 ದಿನದಲ್ಲಿ ಅವನು ಸಾಯ್ತಾನೆ, ಕರ್ಕೊಂಡು ಹೋಗ್ರಿ ಅಂತ ಹೇಳಿದರು. ಆ ವ್ಯಕ್ತಿ ತಿರುಗಿ ನಮ್ಮ ದೇಶನೂರಿಗೆ ಬರ್ತಾನೆ. ಅಲ್ಲಿ ಅವನಿಗೆ ಮಲಗಿಸಿದ್ರು. ಎಲ್ಲಿ? ಅವರ ಹೆಂಡತಿ ಮಕ್ಕಳೆಲ್ಲರೂ ಕೂಡಿ ಒಳಗಡೆ ಮಲಗಿಸ್ಲಿಲ್ಲ, ಹೊರಗಡೆ ಹರಕ್ಕೆ ಚಾಪೆ ಹಾಕಿದ್ರು, ಹುಲ್ಲು ಹಾಕಿದ್ರು, ಅಲ್ಲಿ ಅವನನ್ನು ಮಲಗಿಸಿದ್ರು. ಯಾಕೆ? ಬೈ ಚಾನ್ಸ್ ಅವನು ಸತ್ರೆ ಹೊರಗಡೆ ಸಾಯ್ಲಿ, ಮನೆ ಒಳಗೆ ಬೇಡ. ಅವನ ಹೆಂಡತಿ ಮಕ್ಕಳು ವಿಚಾರ ಮಾಡಿದ್ರು, ಅಲ್ಲಿ ಮಲಗಿಸಿಬಿಟ್ರು. ಅಲ್ಲಿ ಮಲ್ಕೊಂಡಿದ್ದ. ಆದರೆ ದೊಡ್ಡದಾದ ಘಟನೆ ಆಯಿತು, ಪವಾಡ, ಮಿರೆಕಲ್. ಏನಾಯಿತು ಪ್ರಿಯರೇ? ರಾತ್ರಿ ಮಲ್ಕೊಂಡಾಗ ಅವನಿಗೆ ಕನಸು ಬಿದ್ದ ಹಾಗೆ ಆಯಿತು. ಎಲ್ಲ ಸಿಸ್ಟರ್ಸ್ಗಳು ಸುತ್ತಲೂ ಅವನು ಕುತ್ಕೊಂಡಲ್ಲಿ ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡುವಂಥದ್ದು ಅದು ಅವನು ನೋಡ್ತಾ ಇದ್ದ. ಅವನಿಗೆ ಕಾಣ್ತಾ ಇತ್ತಂತೆ ಅವ ಇಂದು ನಾಳೆ ಸಾಯುವಂಥ ವ್ಯಕ್ತಿ, ಏಳಲಿಕ್ಕಾಗೋದಿಲ್ಲ, ಕುಂಡ್ರಲಿಕ್ಕಾಗೋದಿಲ್ಲ. ನಂತರ ಮರಿಯಮ್ಮನವರ ದರ್ಶನ ಅವನಿಗೆ ಆಯಿತು. ಮರಿಯಮ್ಮನವರು ಬಂದು ಅವನಿಗೆ ಆಶೀರ್ವಾದ ಕೊಡುದು, ಅದು ದರ್ಶನವಾಯಿತು. ಮತ್ತು ಬೆಳಗಿನ ಜಾವ 5 ಗಂಟೆಗೆ ಅವನ ಹೆಂಡತಿ ಹೊರಗೆ ಬರ್ತಾಳೆ. ವೆಂಕಟರಮಣ ಸತ್ತಾನೋ ಅದಾನೋ ಅಂತ ನೋಡಲಿಕ್ಕೆ. ಯಾತಕ್ಕಂದರೆ ಸತ್ರ ಅಳಬೇಕಲ್ಲ, ಮಕ್ಕಳಿಗೆಲ್ಲ ಎಬ್ಬಿಸಿ ಅಂತ. ಬಂದು ಎಬ್ಬಿಸಿದಾಗ ಅವನು ಕುಂಡಿರ್ತಾನೆ.
ಕುಂತು ಕೂಡಲೇ ಏನು ಯಾಕೆ ಬಂದು, ನಾ ಸತ್ತೇನಿಲ್ಲ ನೋಡ್ಲಿಕ್ಕೆ ಬಂದೆ ಅಂತ ಕೇಳ್ತಾರೆ. ಅಷ್ಟಕ್ಕಂದ್ರೆ ಅವ ಅಡ್ಡಾಡ್ಲಿಕ್ಕೆ ಶುರು ಮಾಡ್ತಾನೆ ಎದ್ದ. ಅವ್ರಿಗೆ ವಿಚಿತ್ರ ಆಗ್ತದೆ, ಎಂದು ಎದ್ದವನಲ್ಲ ಅವ, ಇಂದು ನಾಳೆ ಸಾಯ್ತಾನಂತ ಡಾಕ್ಟರ್ ಕಳಿಸಿದ್ರು. ಆಗ ಅವ ಆಗಿದ್ದೆಲ್ಲ ಘಟನೆ ಹೇಳ್ತಾನೆ. ರಾತ್ರಿ ತಾಯಿ ಮರಮ್ಮನವರ ದರ್ಶನವಾಯಿತು, ಬಿಳಿ ಸೀರೆ ಉಟ್ಕೊಂಡು ನನ್ನ ಮೇಲೆ ಆಶೀರ್ವಾದ ಕೊಡುವಂಥದ್ದು ಅಂತ. ಅಷ್ಟೇ ಅಲ್ಲ, ಎಲ್ಲ ಗುರು ಮಾತೆಯವರು ಸಿಸ್ಟರ್ಸ್ಗಳು ನನ್ನ ಸುತ್ತಲೂ ಕುಳಿತುಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ರು ನನಗೋಸ್ಕರವಾಗಿ. ಇಂದು ಇವತ್ತು ಆ ವ್ಯಕ್ತಿ ವೆಂಕಟರಮಣ ಬೈಬಲ್ ಹೀಗೆ ಹಿಡಿತಾನೆ, ಎಲ್ಲರಿಗೆ ಶುಭ ಸಂದೇಶವನ್ನು ಸಾರ್ತಾನೆ. ಬೈಬಲ್ ಇಲ್ಲಿ ಹಿಡ್ಕೊಂಡು ಎಲ್ಲರಿಗೆ ಶುಭ ಸಂದೇಶವನ್ನು ಸಾರ್ತಾ ಇದ್ದಾನೆ ಇಂದು ಇವತ್ತು. ಯಾಕೆ? ಅವನಿಗೆ ದೇವರ ದರ್ಶನವಾಗಿತ್ತು, ತಾಯಿ ಮರಮ್ಮನವರ ದರ್ಶನವಾಗಿತ್ತು. ಅವ ಪರಿವರ್ತನೆ ಆಗಿಬಿಟ್ಟ. ನೋಡಿ ಪ್ರಿಯರೇ, ದೇವರು ಯೇಸು ನಮ್ಮಲ್ಲಿ ಬಂದಾಗ ನಾವು ಪರಿವರ್ತನೆ ಆಗ್ತೀವಿ. ವಾಟ್ ಇಸ್ ಪ್ರೇಯರ್? ಪ್ರೇಯರ್ ಇಸ್ ನಾಟ್ ವಾಟ್ ವಿ ಡೂ, ವಾಟ್ ಹ್ಯಾಪನ್ಸ್ ಟು ದಟ್ ಇಸ್ ಪ್ರೇಯರ್. ಸಮಥಿಂಗ್ ಮಸ್ಟ್ ಹ್ಯಾಪನ್ ವಿದಿನ್. ಏನಾದರೂ ಆಗಿರಬೇಕು ಒಳಗಡೆ, ಅದೇ ಪರಿವರ್ತನೆ. ಪ್ರಾರ್ಥನೆ ಅಂದರೆ ಸುಮ್ಮನೆ ಹೋಗಿ ಪ್ರಾರ್ಥನೆ ಮಾಡೋದು, ರೋಸರಿ ಮಾಡೋದು ಅದಲ್ಲ. ಮಾಡಬೇಕು, ಮೆಡಿಟೇಷನ್ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು, ಒಳಗಡೆ ಏನಾದರೂ ಚೇಂಜ್ ಆಗಬೇಕು. ದಟ್ ಈಸ್ ಅ ಪ್ರೇಯರ್. ಹೌದು ಪ್ರಿಯರೇ, YB ಸಿಂಪ್ಸನ್ ಅನ್ನೋರಿದ್ರು, ಕ್ಲೋರೋಫಾರ್ಮ್ ಕಂಡಿಡ್ದ YB ಸಿಂಪ್ಸನ್. ಅವನಿಗೆ ದೊಡ್ಡ ಒಂದು ವೇದಿಕೆ ಮೇಲೆ ಫೆಲಿಸಿಟೇಷನ್ ಇತ್ತು. ಅವನಿಗೆ ಶಾಲ್ ಗೀಲ್ ಹಾಕಿ ಎಲ್ಲ ಮಾಡಿ ಅವರೆಲ್ಲರೂ ಹೇಳಿದರು ಅಮೆರಿಕಾದಲ್ಲಿ, YB ಸಿಂಪ್ಸನ್ ಏನು ಮಾಡಿದ್ರು? ಕ್ಲೋರೋಫಾರ್ಮ್ ಕಂಡಿಡ್ದ ಅಂತ. ಆದರೆ ಹೇಳುವಂಥ ಮಾತು, ಅವನು ಮಾಡಿದ ಫಸ್ಟ್ ದೊಡ್ಡ ಸಾಧನೆ ಅಂತ ಎಲ್ಲರಿಗೆ ಅವ್ರು ಹೇಳ್ತಾ ಇದ್ರು. ಆವಾಗ YB ಸಿಂಪ್ಸನ್ ಸ್ಟೇಜ್ ಮೇಲಿದ್ರು. ಅವರಿಗೆ ಮೈಕ್ ಕೊಟ್ಟರು, 2 ಮಾತು ಮಾತಾಡ್ರಿ ಅಂತ. ಅವರು ಮೈಕ್ ತೊಗೊಂಡು ಹೇಳಿದರು ಒಂದೇ ಒಂದು ಮಾತು, ನಾನು ಕ್ಲೋರೋಫಾರ್ಮ್ ಕಂಡು ಹಿಡಿದಿದ್ದು ಇದು ನನ್ನ ಜೀವನದ ಸಾಧನೆ 2ನೇದು. ಅಂದ್ರೆ ಮೊದಲೇ ಸಾಧನೆ ಏನು? ನನಗೆ ಕನ್ಫರ್ಮೇಷನ್ ಆದಾಗ, ನನಗೆ ದೀಕ್ಷೆ ಆದಾಗ, ನಾನು ಯೇಸುವನ್ನು ಯಾವಾಗ ಕಂಡು ನನ್ನ ಹೃದಯದಲ್ಲಿ ಸ್ವೀಕರಿಸಿದ್ದೇನೋ ಅದು ಮೊದಲೇ ಸಾಧನೆ. ದೇವರನ್ನು, ಯೇಸುವನ್ನು ನನ್ನ ಹೃದಯದಲ್ಲಿ ಸ್ವೀಕರಿಸಿದ್ದು ಅದು ನನ್ನ ದೊಡ್ಡ ಸಾಧನೆ ಅಂತ YB ಸಿಂಪ್ಸನ್ ಅವರು ಹೇಳಿದಂಥ ಮಾತು. ಯಾತಕ್ಕೋಸ್ಕರವಾಗಿ ನಾನು ಹೇಳ್ತಾ ಇದ್ದೇನೆ ಅಂದರೆ, ನಾವು ದೇವರ ಅನುಭವ ನಮಗೆ ಆಗಬೇಕು. ಯು ಮಸ್ಟ್ ಫೀಲ್ ಜೀಸಸ್ ಇಸ್ ವರ್ಕಿಂಗ್ ವಿದಿನ್ ಅಸ್. St. Paul should say, it is not I who live, Christ who lives in me. ಆ ರೀತಿ ನಾವು ಹೇಳಬೇಕು. ನಾನು ಜೀವಿಸ್ತಾ ಇಲ್ಲ, ಯೇಸು ಜೀವಿಸ್ತಾ ಇದ್ದಾರೆ. ನಾನು ಜೀವಿಸ್ತಾ ಇಲ್ಲ, ಆ ಯೇಸುವಿನ ಶಕ್ತಿ ನನ್ನಲ್ಲಿ ಬರ್ತಾ ಇದೆ, ಅದು ಜೀವಿಸ್ತಾ ಇದೆ ಅಂತ. ಅದೇ ಆಗಿತ್ತು ಸಂತ ಫ್ರಾನ್ಸಿಸ್ ಸೇವರಿಗೆ, ಅದೇ ಆಗಿತ್ತು ಅವರಿಗೆ. ಸಂತ ಇಗ್ನಾಸಿ ಅವರು ಹೇಳಿದರು, ಅವರಿಗೆ 3 ಪ್ರಶ್ನೆ ಹೇಳಿದರು. ವಾಟ್ ಡಸ್ ಇಟ್ ಪ್ರಾಫಿಟ್ ಅ ಮ್ಯಾನ್ ಇಫ್ ಯು ಗೇನ್ ದ ಹೋಲ್ ವರ್ಲ್ಡ್ ಆ್ಯಂಡ್ ಲೂಸಸ್ ಯೋರ್ ಓನ್ ಸೋಲ್ ಅಂತ. ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಸಂತ ಫ್ರಾನ್ಸಿಸ್ ಸೇವಿಯರ್ ಪ್ಯಾರಿಸ್ನಲ್ಲಿ ಅಲ್ಲಿ ಕಲಿಸ್ತಾ ಇದ್ರು. ಅವರು ಅಲ್ಲಿ ಕಲಿಸ್ತಾ ಇದ್ದಾಗ ಪ್ರೊಫೆಸರ್ ಅವರು ಸಂತ ಇಗ್ನಾಸಿ ಅವರಿಗೆ ಭೇಟಿಯಾಗಿ, ಗುರುಗಳು ನಮ್ಮ ಜೆಸುವಿಟ್ ಸಂಸ್ಥೆಯ ಹೆಡ್ ಅವರು ಹೋಗಿ ಹೇಳಿದಂಥ ಮಾತು ಒಂದೇ ಒಂದು ಮಾತು, ಲೋಕವನ್ನೆಲ್ಲ ಸಂಪಾದಿಸಿಕೊಂಡು ಪ್ರಾಣ ನಷ್ಟಪಟ್ಟರೆ ಅದರಿಂದ ಬರುವ ಲಾಭವಾದರೂ ಏನು ಅಂತ. ಅದು ಒಂದೇ ಮಾತಿಗೆ ಅವರು ಚೇಂಜ್ ಆದರು. ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಅವರು ಇಂಡಿಯಾಕ್ಕೆ ಬಂದು ಗೋವಾದಲ್ಲಿ ಫಸ್ಟ್ ಸೇಂಟ್ ಪಾಲ್ಸ್ ಕಾಲೇಜ್ ಶುರು ಮಾಡಿದವರು ಅವರೇ. ಸೇಂಟ್ ಪಾಲ್ಸ್ ಕಾಲೇಜ್ ನಂದಿದೋ ಗೋವಾ ಪ್ರಾವಿನ್ಸ್. ಫಾದರ್ ಪ್ಯಾಟ್ರಿಷಿಯೋ, ನಾವು ಎಲ್ಲರೂ ಒಂದೇ ಸಭೆದವರು, ಇಲ್ಲಿಯ ಧರ್ಮಗುರುಗಳು ನಾವು ಎಲ್ಲರೂ ಕೂಡಿ. ಆದರೆ ಹೇಳುವಂಥ ಮಾತು, ಫಸ್ಟ್ ಸೇಂಟ್ ಪಾಲ್ಸ್ ಕಾಲೇಜ್ ಇಂಡಿಯಾದಲ್ಲಿ ಶುರು ಮಾಡಿದವರು ಗೋವಾದಲ್ಲಿ ಸೇಂಟ್ ಫ್ರಾನ್ಸಿಸ್ ಸೇವಿಯರ್. ನೋಡ್ರಿ ಅಂಥ ಶಕ್ತಿ. ಎಲ್ಲವನ್ನು ಬಿಟ್ಟು ಬಂದರು. ರಾಜಮನೆತನದಲ್ಲಿ ಹುಟ್ಟಿದವರು ಅವರು. ತನಗೋಸ್ಕರವಾಗಿ ಏನು ಬೇಡ ಅಂದರು. ಪ್ರಿಯರೇ, ತಿಳ್ಕೊಳ್ರಿ, ಮಲಮೂತ್ರ ತುಂಬಿದ ಈ ದೇಹ ಒಂದು ದಿನ ನಾಶವಾಗುವಂಥದ್ದು, ಹುಳ ತಿನ್ನುವಂಥದ್ದು, ಏನೂ ಇಲ್ಲ, ಬೂದಿ ಆಗುವಂಥದ್ದು. ಒಂದಿನ ನಾವು ಮಣ್ಣಿಗೆ ಹೋಗ್ಬಿಡ್ತೀವಿ. ಮನುಷ್ಯ ನೀನು ಮಣ್ಣು, ಪುನಃ ಮಣ್ಣಿಗೆ ಹೋಗುವಿ, ನೆನೆಸು. ಮನುಷ್ಯ ನೀನು ಮಣ್ಣು, ಪುನಃ ಮಣ್ಣಿಗೆ ಹೋಗುವಿ, ನೆನೆಸು. ನಾವೆಲ್ಲರೂ ಹೋಗಲೇಬೇಕು. ದಟ್ಸ್ ಆಲ್. ಜೀವನ ಅಂದರೆ ಏನೂ ಇಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋಗುವುದು. ಇದ್ದಾಗೆ ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಕಾರ್ಗಾಡಿ, ನನ್ನ ಆಸ್ತಿ, ನನ್ನ ಬಂಗ್ಲೆ,
ಏನು ಸತ್ತು ಕೂಡ ಎಲ್ಲ ಇಲ್ಲಿ ಬಿಟ್ಟು ಹೋಗಬೇಕು. ಅದನ್ನೇ ಅವರು ತಿಳ್ಕೊಂಡು ಇಂಡಿಯಾಕ್ಕೆ ಬಂದು ನಮಗೆಲ್ಲರಿಗೆ ಶುಭ ಸಂದೇಶವನ್ನು ಸಾರಿದಂಥ ವ್ಯಕ್ತಿ ಒಳಗಿದ್ದಾರೆ. ಅಂಥ ಸ್ಥಳದಲ್ಲಿ ನಾವು ಬಂದು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನಮ್ಮೆಲ್ಲರ ಶಕ್ತಿ ಹೆಚ್ಚಾಗಬೇಕು. ಯೇಸುನಾಥರ ನಾವು ನಂಬಬೇಕು. ನಮ್ಮದಷ್ಟಲ್ಲ, ಅವ್ರು ಹಾಕಿಕೊಟ್ಟಂಥ ದಾರಿಯಲ್ಲಿ ನಡಿಬೇಕು. ತಾಯಿ ಮರಿಯಮ್ಮನವ್ರು ಒಂದೇ ಒಂದು ಮಾತು ಹೇಳಿದರು, ಕಾನಾದಲ್ಲಿ ಮದುವೆ ಆಗಬೇಕಾದ್ರೆ ದ್ರಾಕ್ಷಾರಸ ಕಡಿಮೆ ಆಯಿತು, ವೈನ್ ಕಡಿಮೆ ಆಯಿತು. ಅವಾಗ ಏನು ಮಾಡಿದ್ರು ಅವರು? ವೈನ್ ಕಡಿಮೆ ಆಗಿದೆ ಅಂದ ಕೂಡಲೇ ಮರಿಯಮ್ಮನವರು ಬರ್ತಾರೆ ಯೇಸುನಾಥರಿಗೆ, ಅವರ ಶಿಷ್ಯರಿಗೆ ಹೇಳ್ತಾರೆ, ಏನಾದರೂ ಮಾಡಪ್ಪ ಯೇಸು ಅಂತ. ಅವ ಹೇಳ್ತಾನೆ ತಾಯಿಗೆ, ಇನ್ನೂ ನನ್ನ ಟೈಮ್ ಬಂದಿಲ್ಲ. ಆದ್ರೆ ತಾಯಿ ಹೇಳ್ತಾಳೆ, ನೀ ಮಾಡು. ಆವಾಗ ತಾಯಿ ಹೇಳಿದಂಥ ಮಾತು ಅಲ್ಲಿ ಶಿಷ್ಯರಿಗೆ, ಆತ ಹೇಳಿದಂತೆ ನೀವು ಕೇಳಿ, ಆತ ಹೇಳಿದಂತೆ ನೀವು ಕೇಳಿ. ಡು ವಾಟ್ ಎವರ್ ಹಿ ಟೆಲ್ಸ್ ಯು, ಡು ವಾಟ್ ಎವರ್ ಹಿ ಟೆಲ್ಸ್ ಯು. ಇದೇ ಮಾತು ಹೇಳಿಬಿಟ್ರು ಅವರು. ತಾಯಿ ಮರಿಯಮ್ಮನವ್ರು ಹೇಳಿದರು, ಯೇಸು ಏನು ಹೇಳ್ತಾರೆ ಅದನ್ನು ನೀವು ಕೇಳ್ರಿ, ಇಷ್ಟೇ. ಅವ್ರು ಹೇಳಿದ್ರು, ನೀರು ತೊಗೊಂಡು ಬರ್ರಿ, ಜಾರದಲ್ಲಿ ಹಾಕ್ರಿ, ಆಶೀರ್ವಾದ ಕೊಟ್ಟರು, ತೊಗೊಂಡು ಹೋಗ್ರಿ, ಕೊಡ್ರಿ. ಎಲ್ಲ ಏನಾಯಿತು? ನೀರಿದ್ದು ವೈನ್ ಆಗಿಬಿಡ್ತು. ಹೌ ಆಶೀರ್ವಾದ. ಆತ ಹೇಳಿದಂತೆ ನೀವು ಕೇಳಿ. ತೊಕ್ಕಿತೆ ಸಾಂಗ್ತಾ ತೇ ತುಮಿ ಕರ, ತೊಕ್ಕಿತೆ ಸಾಂಗ್ತಾ ತೇ ತುಮಿ ಕರ. ದಟ್ಸ್ ಆಲ್. ಅದಕ್ಕೋಸ್ಕರವಾಗಿ ನಾವು ತಿಳ್ಕೊಬೇಕು ಪ್ರಿಯರೇ, ನಾವೆಲ್ಲರೂ ಇಲ್ಲಿ ಬಂದೀವಿ. ಯೇಸುನಾಥರು ನಮಗೇನು ಹೇಳ್ತಾರೆ ಆ ರೀತಿ ನಡಿಬೇಕಾಗ್ತತಿ. ಯೇಸುವಿನ ಮೇಲೆ ನಾವು ದೃಷ್ಟಿ ಹಾಕಿದ್ರೆ ಸಾಕು. 33 ವರ್ಷಗಳು ಇದ್ರು ಅವರು ಈ ಸಮಾಜದಲ್ಲಿ. ತನಗೋಸ್ಕರವಲ್ಲ, ತನ್ನ ಪ್ರಾಣವನ್ನೇ ನಮಗೋಸ್ಕರವಾಗಿ ಕೊಡ್ಲಿಕ್ಕಿದ್ರು ಅವರು. ಕೊಟ್ಟರು ಅವರು ಶಿಲುಬೆ ಮೇಲೆ ತನ್ನ ಜೀವವನ್ನೇ ಕೊಟ್ಟರು. ಯಾತಕ್ಕೆ? ನಮ್ಮೆಲ್ಲರಿಗೆ ಸ್ವರ್ಗ ಸಾಮ್ರಾಜ್ಯ ತೋರಿಸ್ಲಿಕ್ಕೆ. ಅವರು ಹೇಳಿದಂಥ ಮಾತು ನೋಡ್ರಿ, ಅವರು ಮಾಡಿದಂಥ ಕೆಲಸಗಳು ನೋಡ್ರಿ, ಅವರು ಮಾಡಿದಂಥ ಕಾಯಕ ಎಂಥ ಕಾಯಕ. ಕುರುಡರಿಗೆ ಕಣ್ಣು ಕೊಟ್ಟರು, ಕುಂಟರಿಗೆ ಕಾಲು ಕೊಟ್ಟರು, ಸತ್ತವರಿಗೆ ಎಬ್ಸಿದ್ರು. ಎಷ್ಟೋ ರೋಗ ರುಜಿನಗಳಿದ್ದವರಿಗೆ ಕೈ ಹಚ್ಚಿ ಮುಟ್ಟಿ, ನಿನ್ನ ವಿಶ್ವಾಸವೇ ನಿನ್ನನ್ನು ಗುಣಪಡಿಸಿದೆ, ನಿನ್ನ ವಿಶ್ವಾಸವೇ ನಿನ್ನನ್ನು ಗುಣಪಡಿಸಿ ಅಂತ ಎಲ್ಲರಿಗೆ ಚಲೋ ಮಾಡಿಬಿಟ್ರು ಅವರು. ಸೋಷಿಯಲ್ ವರ್ಕರ್ ಅವರು. ಜಾತಿ ಧರ್ಮ ಭಾಷೆ ಅನ್ನೋದು ಅವರಲ್ಲಿ ಇದ್ದಿದ್ದಿಲ್ಲ. ಎಲ್ಲರ ಸೇವೆ ಮಾಡ್ತಾ ಹೋಗ್ಬಿಟ್ರು ಅವರು. ನೋಡ್ರಿ, ಅದೇ ನಾವು ತಿಳ್ಕೊಳ್ಬೇಕು ಪ್ರಿಯರೇ. ಅಲ್ಲಿ ಶಿಲುಬೆ ಕಾಣ್ತಾ ಇದೆ, ಮೇಲೆ 2 ಕೈಗಳನ್ನು ಚಾಚಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಐ ಲವ್ ಯು ದಿಸ್ ಮಚ್ ಅಂತ. ಯೇಸು ನಮಗೆಲ್ಲರಿಗೆ ಹೇಳ್ತಾರೆ, ನಾನು ನಿನ್ನನ್ನು ಇಷ್ಟು ಪ್ರೀತಿಸ್ತೇನೆ. ದೆರ್ ಇಸ್ ನೋ ಕಂಡೀಷನ್ ಇನ್ ಇಸ್ ಲವ್. ಹಿ ಲವ್ಸ್ ಅಸ್ ಅನ್ಕಂಡೀಷನಲಿ. ಅನ್ಕಂಡೀಷನಲ್ ಲವ್ ಹಿ ಹ್ಯಾಸ್ ಫಾರ್ ಅಸ್. ಇಷ್ಟು ಅನ್ನೋದಿಲ್ಲ. ನಾನು ನನ್ನ ತಾಯಿಗೆ ಇಷ್ಟು ಪ್ರೀತಿ ಮಾಡ್ತೀನಿ, ಅಣ್ಣಂಗೆ ಇಷ್ಟು ಪ್ರೀತಿ ಮಾಡ್ತೀನಿ, ತಮ್ಮಂಗೆ ಇಷ್ಟು ಪ್ರೀತಿ ಮಾಡ್ತೀನಿ. ಆ ರೀತಿ ನಮ್ಮ ಪ್ರೀತಿ. ಕಂಡೀಷನ್ ಫಾರ್ ಹಿಸ್ ಲವ್ ಅನ್ಕಂಡೀಷನಲ್. ಎಲ್ಲರೂ ಅವ್ರ ಕಡೆ ಬಂದರೆ ಅವರೆಲ್ಲರಿಗೆ ಲವ್ ಮಾಡೋದು ಅಷ್ಟೇ, ಪ್ರೀತಿ ತೋರಿಸೋದು ಅಷ್ಟೇ. ಹೌದು ಪ್ರಿಯರೇ, ಇಂದು ವಿಶೇಷವಾಗಿ ನಮ್ಮ ಜನ ಎಲ್ಲ ಬರ್ತಾ ಇದ್ದಾರೆ, ಪ್ರಾರ್ಥನೆ ಮಾಡ್ತಾ ಬರ್ತಾ ಇದ್ದಾರೆ. ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ದಾರಿಯಲ್ಲಿದ್ದಾರೆ. ಅವ್ರಿಗೂ ಎಲ್ಲರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ. ಕರ್ನಾಟಕದ ಜನತೆಗೋಸ್ಕರವಾಗಿ ಪ್ರಾರ್ಥನೆ ಮಾಡೋಣ. ಮತ್ತು ಕರ್ನಾಟಕದ ಜನರು ಎಷ್ಟೋ ಮಂದಿ ಗೋವಾದಲ್ಲಿ ಸೇವೆ ಮಾಡ್ತಾ ಇದ್ದಾರೆ, ಅವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡೋಣ. ಮತ್ತು ನಮ್ಮೆಲ್ಲರ ಜೀವನ ಚಲೋ ಆಗಲಿ ಅಂತ ಸಂತ ಫ್ರಾನ್ಸಿಸ್ ದೇವರ ಕಡೆ ಕೇಳೋಣ. ಮತ್ತು ನಮ್ಮ ಜೀವನ ಪರಿವರ್ತನೆ ಆಗುವ ಹಾಗೆ ಅವರಲ್ಲಿ ಅವರ ಎಲ್ಲ ಆಶೀರ್ವಾದಗಳು ನಮಗೆ ಸಿಗುವ ಹಾಗೆ ಅವರು ಮಾಡಲಿ ಅಂತ ಇವತ್ತಿನ ಪೂಜೆಯಲ್ಲಿ ಬೇಡಿಕೊಳ್ಳೋಣ. ಆಮೆನ್. ಎಲ್ಲರೂ ಎದ್ದು ನಿಂದ್ರೋಣ. ವಿಶ್ವಾಸಗಳ ಪ್ರಾರ್ಥನೆ ಇದೆ ಈಗ. ಪ್ರಿಯರೇ, ನಾವೆಲ್ಲರೂ ಕೂಡಿ ಕರ್ನಾಟಕದ ಜನತೆ, ಇಲ್ಲಿದ್ದ ಜನತೆ, ಬೇರೆ ಬೇರೆಯವರು, ಬೇರೆ ಬೇರೆ ಕಡೆಯಿಂದ ಜಾತಿ ಭಾಷೆ ಧರ್ಮ ಎಲ್ಲವನ್ನು ಬಿಟ್ಟು ದೇವರ ಮಕ್ಕಳಾಗಿ ಬಂದು ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮ ಪ್ರಾರ್ಥನೆಗಳು ದೇವರ ಮುಂದೆ ಇಡೋಣ. ನಿಮ್ಮ ಉತ್ತರ ಕೇಳೋ ನನ್ನೊಡೆಯ ಈ ಪ್ರಾರ್ಥನೆ, ನನ್ನೆದೆಯ ನಿವೇದನೆ. ಕೇಳೋ ನನ್ನೊಡೆಯ ಈ ಪ್ರಾರ್ಥನೆ, ನನ್ನೆದೆಯ
ಪೋಪ್ ಫ್ರಾನ್ಸಿಸ್, ಧರ್ಮಾಧ್ಯಕ್ಷರುಗಳು, ಧರ್ಮಗುರುಗಳು ಹಾಗೂ ಧಾರ್ಮಿಕ ಸಹೋದರ ಸಹೋದರಿಯರು, ಜಗದುದ್ಧಾರಕ ಪ್ರಭು ಯೇಸುವಿನಿಂದ ವಿಶೇಷ ಚೈತನ್ಯವನ್ನು, ಜ್ಞಾನದ ಬೆಳಕನ್ನು ಪಡೆದು ಸದಾ ಹರ್ಷಚಿತ್ತರಾಗಿ ತಮ್ಮ ಸೇವಾ ಕಾರ್ಯಗಳನ್ನು ನೆರವೇರಿಸಲು ಶಕ್ತರಾಗುವಂತೆ ನಾವು ಪ್ರಾರ್ಥಿಸೋಣ. ಕೇಳೋ ನನ್ನೊಡೆಯ ಈ ಪ್ರಾರ್ಥನೆ, ನನ್ನೊಡೆಯ ಈ ವೇದನೆ. ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಬೆಳಗಾವಿ, ಬಾಗಲಕೋಟ್, ಗದಗ್, ಹಾವೇರಿ ಮತ್ತು ಧಾರವಾಡ ಜಿಲ್ಲೆಗಳಿಂದ ಬಂದಂಥ ಎಲ್ಲ ಪಾದಯಾತ್ರಿಗಳಿಗೆ ದೇವರು ಹೇರಳ ವರ ಸುರಿಸಿ ಅವರ ಹರಕೆಗಳನ್ನು ಈಡೇರಿಸಿಕೊಡಲಿ. ಹಾಗೆಯೇ ಗೋವಾ ಪುಣ್ಯಕ್ಷೇತ್ರದಲ್ಲಿ ಸಂತ ಫ್ರಾನ್ಸಿಸರ ಅದ್ಭುತ ಶರೀರದ ಬಳಿ ಬಾರಿಗೆ ಕನ್ನಡದಲ್ಲಿ ದಿವ್ಯ ಬಲಿಪೂಜೆ ನೆರವೇರಿಸಿದ ವಂದನೀಯ ಫಾದರ್ ಡಾಕ್ಟರ್ ಮೆನಿನೋ ಶ್ರೀಗಳಿಗೆ ಹಾಗೂ ಸಕಲ ಭಕ್ತರಿಗೂ ದಯಾಮಯ ದೇವರು ಮೇಲಿಂದ ವರಗಳ ವರ್ಷಧಾರೆಯನ್ನು ಸುರಿಸಲೆಂದು ಪ್ರಾರ್ಥಿಸೋಣ. ಕೇಳೋ ನನ್ನೊಡೆಯ ಈ ಪ್ರಾರ್ಥನೆ, ನನ್ನೊಡೆಯ ನಿವೇದನೆ. ಅನೇಕ ವರ್ಷಗಳಿಂದ ಗೋವಾದಲ್ಲಿ ನೆಲೆಸಿರುವ ಹಾಗೂ ಕೆಲಸಕ್ಕಾಗಿ ಬಂದು ಹೋಗುವ ಮತ್ತು ವರ್ಷಕ್ಕೊಮ್ಮೆ ಪಾದಯಾತ್ರಿಗಳಾಗಿ ಬರುವ ಕರ್ನಾಟಕದ ಎಲ್ಲ ಕನ್ನಡ ಭಾಷಿಕರ ಅಂತರಾತ್ಮದ ಅಳಲನ್ನು ಸಂತರ ಮುಖಾಂತರ ಕೇಳಿದ ದೇವರು ವರ್ಷಕ್ಕೊಮ್ಮೆಯಾದರೂ ಕನ್ನಡದಲ್ಲಿ ಬಲಿಪೂಜೆ ನೆರವೇರುವಂತೆ ಕೃಪೆ ತೋರಿದ್ದಿರಿ. ಎಲ್ಲ ಭಾಷೆಯ ಭಕ್ತರಿಗೂ ಸಹ ದೇವರು ಬಲಿಪೂಜೆಯ ಫಲ ನೀಡಲೆಂದು ಪ್ರಾರ್ಥಿಸೋಣ. ಕೇಳೋ ನನ್ನೊಡೆಯ ಈ ಪ್ರಾರ್ಥನೆ, ನನ್ನೊಡೆಯ ನಿವೇದನೆ. ಇಸ್ರಾಯೇಲ್ ಹಾಗೂ ಪ್ಯಾಲೆಸ್ತೇನ್ನಲ್ಲಿ ರಾಜಕೀಯ ಅಸ್ಥಿರತೆಯಿಂದಾಗಿ ಯುದ್ಧದಂಥ ಅಹಿತಕರ ಘಟನೆಯಿಂದಾಗಿ ಅಲ್ಲೆಲ್ಲ ಅಶಾಂತಿ ತಲೆದೋರಿದೆ. ಈಗಾಗಲೇ ಅಸಂಖ್ಯ ಜನರು ಆಸ್ತಿಪಾಸ್ತಿ ಪ್ರಾಣಹಾನಿ ಅನುಭವಿಸಿದ್ದಾರೆ. ಕರುಣಸಾಗರ ಯೇಸು ಮಡಿದವರ ಆತ್ಮಕ್ಕೆ ಶಾಂತಿ, ಸಂಬಂಧಿಗಳ ಮನಸ್ಸುಗಳಿಗೆ ಆತ್ಮವಿಶ್ವಾಸ ತುಂಬಿ ಎರಡು ದೇಶಗಳ ನಡುವೆ ಸಾಮರಸ್ಯ ಏರ್ಪಟ್ಟು ಅಲ್ಲಿ ಶಾಂತಿ ನೆಲೆಸಲೆಂದು ಪ್ರಾರ್ಥಿಸೋಣ. ಕೇಳೋ ನನ್ನೊಡೆಯ ಈ ಪ್ರಾರ್ಥನೆ, ನನ್ನೊಡೆಯ ನಿವೇದನೆ. ವಿನಾಶಕಾಲೇ ವಿಪರೀತ ಬುದ್ಧಿ ಎನ್ನುವಂತೆ ಮಣಿಪಾಲದಲ್ಲಿ ಅಮಾಯಕ ಹೆಂಗಳೆಯರ ಮೇಲೆ ದೌರ್ಜನ್ಯದಂಥ ಹೇಯ ಕೃತ್ಯ ನಡೆದು ಪುರುಷ ಕುಲ ತಲೆತಗ್ಗಿಸುವಂತಾಗಿದೆ. ಮನಕುಲದ ಉದ್ಧಾರದಲ್ಲಿ ಮಹಿಳೆಯರ ಪಾತ್ರ ಅನನ್ಯ ಹಾಗೂ ಅಮೋಘವಾದದು. ದುಷ್ಟರ ದುಷ್ಟ ವಿಚಾರಗಳನ್ನು ಅಳಿಸಿ ಅವರ ಮನಸ್ಸಿನಲ್ಲಿ ಸಕಾರಾತ್ಮಕ ಚಿಂತನೆಗಳು ಮೊಳೆತು ಸಮಾಜದಲ್ಲಿ ಪ್ರೀತಿ, ಸಹನೆ ಹಾಗೂ ಸಹಬಾಳ್ವೆ ಸಮನ್ವಯವಾಗುವಂತೆ ಸಂತ ಫ್ರಾನ್ಸಿಸ್ ಝೇವಿಯರ್ ಅವರು ಮಧ್ಯಸ್ಥಿಕೆ ವಹಿಸಲೆಂದು ಪ್ರಾರ್ಥಿಸೋಣ. ಕೇಳೋ ನನ್ನೊಡೆಯ ಈ ಪ್ರಾರ್ಥನೆ, ನನ್ನೊಡೆಯ ನಿವೇದನೆ. ಕರುಣಾಮಯ ದೇವರೇ, ಕರುಣೆ ಇಟ್ಟು ಕಾಪಾಡುವ ದೇವರು ತಾವಾಗಿದ್ದೀರಿ. ಇಂದು ವಿಶೇಷವಾಗಿ ನಾವು ಮಾಡಿರುವ ಎಲ್ಲ ಪ್ರಾರ್ಥನೆಗಳು ನಿಮ್ಮ ಮುಂದೆ ಇಟ್ಟಿದ್ದೇವೆ. ನಮ್ಮೆಲ್ಲರಿಗೂ ನಮ್ಮ ವಿಶ್ವಾಸಕ್ಕೆ ತಕ್ಕಂತೆ, ನಮ್ಮ ಪ್ರಾರ್ಥನೆಗಳಿಗೆ ತಕ್ಕಂತೆ ಅವುಗಳನ್ನೆಲ್ಲ ದಯಪಾಲಿಸಿರಿ ಸ್ವಾಮಿ. ಈ ಪ್ರಾರ್ಥನೆ ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ತನುಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಹರಸು ದೇವಾ. ತನುಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಹರಸು ದೇವಾ. ಎಲ್ಲ ನಿನ್ನ ದಾನ, ಎಲ್ಲ ನೀನೆ ದೇವಾ. ಎಲ್ಲ ನಿನ್ನ ದಾನ, ಎಲ್ಲ ನೀನೆ ದೇವಾ. ತನುಮನವ
ಸ್ವೀಕರಿಸಿ ನೀ ಹರಸು ದೇವಾ. ತಾಯಿ ಗರ್ಭದಲ್ಲಿ ಜೀವರೂಪ ಕೊಟ್ಟೆ, ಗರ್ಭದಲ್ಲಿ ನನಗೆ ಜ್ಞಾನ ಬುದ್ಧಿಯನ್ನಿಟ್ಟೆ. ತಂದೆ ತಾಯಿ ನೀನು ಕೊಟ್ಟ ವರವು ದೇವಾ, ಬಂಧು ಬಳಗವೆಲ್ಲ ನಿನ್ನ ಕೃಪೆಯೇ ದೇವಾ. ನನ್ನದಾಗಿ ನನ್ನದೇನು ಇಲ್ಲ, ಸರ್ವವೂ ನೀ ಕೊಟ್ಟ ದಾನ. ನನ್ನದಾಗಿ ನನ್ನದೇನು ಇಲ್ಲ, ಸರ್ವವೂ ನೀ ಕೊಟ್ಟ ದಾನ. ನಿನ್ನ ಕೃಪೆ ಸಾಕು ಹರಸು ಯೇಸು ದೇವಾ. ನಿನ್ನ ಕೃಪೆ ಸಾಕು ಹರಸು ಯೇಸು ದೇವಾ. ತನು ಮನವ ಅರ್ಪಿಸೆ ದೇವಾ, ಸ್ವೀಕರಿಸಿ ನೀ ಹರಸು ದೇವಾ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಕರ್ತನ ನಾಮ ಸ್ತುತಿ ಆಗುವ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಪವಿತ್ರ ಸಭೆಯ ಒಳಿತಿಗಾಗಿಯೂ ಬಲವನ್ನು ಈ ಬಲಿಯನ್ನು ತಮ್ಮ ಕರೆಗಳಿಂದ ಸ್ವೀಕರಿಸಲಿ. ಪ್ರಭು ಸಂತ ಫ್ರಾನ್ಸಿಸ್ ಇವರವರ ಹಬ್ಬದಿಂದ ಈ ಕೊನೆಯ ನವೀನಾದಂದು ನಾವು ತಂದಿರುವ ಈ ಕಾಣಿಕೆಗಳನ್ನು ಸ್ವೀಕರಿಸಿರಿ. ಆತ್ಮಗಳ ರಕ್ಷಣೆಗಾಗಿ ಹಂಬಲಿಸುತ್ತಾ ಅವರ ದೂತ ದೇಶಗಳಿಗೆ ಪ್ರಯಾಣಗೊಳ್ಳುವಂತೆ ನಾವು ಸಹ ಶುಭ ಸಂದೇಶಕ್ಕೆ ಪ್ರತಿಫಲ ಸಾಕ್ಷಿ ನೀಡುತ್ತಾ ನಮ್ಮ ಸೋದರರ ಸೋದರಿಯರೊಡನೆ ನಿಮ್ಮ ಬಳಿಗೆ ಆತುರದಿಂದ ಬಂದು ಸೇರುವಂತೆ ಕೃಪೆ ನೀಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವೆಂದೆಂದೂ ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಸಂತ ಫ್ರಾನ್ಸಿಸ್ ಅವರ ಅತಿಶಯ ನಿವೇದನೆಯಲ್ಲಿ ನಮ್ಮ ಧರ್ಮಸಭೆಯ ನಿರಂತರ ಶಕ್ತಿಯಿಂದ ಫಲಭರಿತನಾಗಿ ಮಾಡುತ್ತೀರಿ ಮತ್ತು ನಿಮ್ಮ ಪ್ರೀತಿಯ ನಿಶ್ಚಿತ ಸಂಕೇತಗಳನ್ನು ನಮಗೆ ನೀವು ನೀಡುತ್ತೀರಿ. ನಮ್ಮ ನಾಡಿನಲ್ಲಿ ಧರ್ಮಸಭೆ ದೈವಿಕ ಜೀವನದ ಹೊಸ ಬುಗ್ಗೆಯನ್ನು ತೆರೆಯುವಂತೆ ನೀವು ಅವರನ್ನು ಪೂರ್ವ ಪ್ರದೇಶಗಳಲ್ಲಿ ಶುಭ ಸಂದೇಶವನ್ನು ಸಾರಲು ಕಳುಹಿಸಿದ್ದೀರಿ. ಅವರ ಅಮೋಘ ಆದರ್ಶವು ನಿಮಗೆ ಸಾಕ್ಷಿ ನೀಡಲು ನಮಗೆ ಧೈರ್ಯವನ್ನು ಕೊಡುತ್ತದೆ ಮತ್ತು ಅವರ ಉತ್ಸಾಹಭರಿತ ಪ್ರಾರ್ಥನೆ ನಾವು ಕೈಕೊಳ್ಳುವ ಎಲ್ಲದರಲ್ಲೂ ನಮಗೆ ಆಧಾರವಾಗಿದೆ. ಆದುದರಿಂದ ಪ್ರಭು, ಎಲ್ಲ ದೇವದೂತರೊಂದಿಗೂ ಹಾಗೂ ಸಂತರೊಂದಿಗೂ ನಾವು ಸಹ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಹರ್ಷದಿಂದ ನಾವು ಹೇಳುವುದೇನೆಂದರೆ, ಪರಮ ಪೂಜ್ಯ ದೇವನೇ, ಪರಮ ಪಾವನಾತ್ಮನೇ, ಸೈನ್ಯ ಗಣಗಳೊಡೆಯನೇ, ಪರಮ ಪೂಜನೆ, ಪರಮ ಪೂಜನೆ, ಪರಮ ಪೂಜನೆ. ಸ್ವರ್ಗ ಭೂಮಿಯು ತುಂಬಿದೆ ನಿನ್ನ ಮಹಿಮೆ ಶೋಭೆಯು. ಸ್ವರ್ಗ ಭೂಮಿಯು ತುಂಬಿದೆ ನಿನ್ನ ಮಹಿಮೆ ಶೋಭೆಯು. ದೇವಲೋಕದಲ್ಲಿ ಸತತ ಜೈಕಾರ ಮೊಳಗಲಿ, ದೇವಲೋಕದಲ್ಲಿ ಸತತ ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ. ಈಶನಾಮದಲ್ಲಿ ಬರುವ ಕ್ರಿಸ್ತರಾಶೀರ್ವದಿತರು, ದೇವಲೋಕದಲ್ಲಿ ಸತತ ಜೈಕಾರ ಮೊಳಗಲಿ, ಜೈಕಾರ
ಮೊಳಗಲಿ, ಜೈಕಾರ ಮೊಳಗಲಿ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮರು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ಇವು ನಮ್ಮ ಕರ್ತ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನ ಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಯೇಸುವಿನ ಮರಣವನ್ನು ಜಗಕ್ಕೆ ಸಾರುತ್ತೇವೆ, ಅವರ ಪುನರುತ್ಥಾನವನ್ನು ಕೊಂಡಾಡುತ್ತೇವೆ, ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ, ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿರುವ ರೊಟ್ಟಿಯನ್ನು, ರಕ್ಷಣೆಯ ಈ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರ ಆತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನವಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪ್ತಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಮಹಾಧರ್ಮಾಧ್ಯಕ್ಷ ಫಿಲಿಪ್ ನೆರಿ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ.
ಯೇಸುನಾಥರು ಕಲಿಸಿದ ಪ್ರಾರ್ಥನೆ ನಾವೆಲ್ಲರೂ ಒಟ್ಟಿಗೆ ಪ್ರೀತಿಯಿಂದ ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ಸ್ವಾಮಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನ ಕಾಲದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಪ್ರಭು ಯೇಸು ಕ್ರಿಸ್ತರ ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆ ಭಕ್ತಿ ವಿಶ್ವಾಸವನ್ನು ಹೆಚ್ಚಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯಪಾಲಿಸಿರಿ. ಯುಗಾಂತರಕ್ಕೂ ಜೀವಿಸಾಳುವ ಕರ್ತರೆ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ, ಪರಸ್ಪರ ಶಾಂತಿಯನ್ನು ಕೋರೋಣ. ನಿಮಗೆ ಶಾಂತಿ. ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಶರೀರ ಮತ್ತು ರಕ್ತದ ಈ ಸ್ವೀಕಾರವು ನನ್ನನ್ನು ನಾಯಕರಿಗೂ ಕಣ್ಣನಿಗೂ ಗುರಿ ಮಾಡದಿರಲಿ. ನಿಮ್ಮ ದಯೆಯಿಂದ ನನ್ನ ಆತ್ಮಸ್ಥರ ರಕ್ಷಣೆಗಾಗಿ ಸಿದ್ಧ ಔಷಧಿಯಾಗಿ ಮಾರ್ಪಡಲಿ. ಇಗೋ ದೇವರ ಕುರಿಮರಿ, ಈಗ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು, ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಕ್ರಿಸ್ತರ ಶರೀರ ಮತ್ತು ರಕ್ತ ನಿತ್ಯ ಜೀವನ ಪಡೆಯುವಂತೆ ನಮ್ಮೆಲ್ಲರನ್ನೂ ಕಾಪಾಡಲಿ. ಈ ಜಗಕ್ಕೆಲ್ಲ ಬೆಳಕಾಗಿ ಬಾ ದೇವ, ಇಲ್ಲಿ ಬೆಳಕಿಲ್ಲ ನೀನಿಲ್ಲದೆ. ನನ್ನ ಬದುಕೆನ್ನ ಹಹಳಲ್ಲೇ ಬಾ ದೇವ, ಈ ಹಹಳಲ್ಲೂ ಏಕಾಂತವೇ. ಹೊತ್ತು ಹೋಗುವುದು ನೀ ಬರದೆ ಈ ಬಾಳಲ್ಲಿ, ಕತ್ತಲಾಗದು ಈ ಬದುಕು ನೀನಿಲ್ಲದೆ. ಈ ಜಗಕ್ಕೆಲ್ಲ ಬೆಳಕಾಗಿ ಬಾ ದೇವ, ಇಲ್ಲಿ ಬೆಳಕಿಲ್ಲ ನೀನಿಲ್ಲದೆ. ನೀನಿರದ ಮನೆಯಲ್ಲಿ ಜ್ಞಾನ್ಯಾರೋ, ಈ ಮನೆಯ ಹಂಗೆ ತಕ್ಕೋ. ಮನೆಯೊಡೆಯ ಮನೆಯೊಳಗೆ ನೀನಿಲ್ಲದೆ, ಒಳಗೆಲ್ಲ ಹುಸಿ ಬದುಕು. ನೀನಿರದ ಮನೆಯಲ್ಲಿ ಜ್ಞಾನಾರೋ, ಈ ಮನೆಯ ಹಂಗೆ ತಕ್ಕೋ. ಮನೆಯೊಡೆಯ ಮನೆಯೊಳಗೆ ನೀನಿಲ್ಲದೆ, ಒಳಗೆಲ್ಲ ಹುಸಿ ಬದುಕು. ನಡೆಯಲ್ಲಿ ನುಡಿಯಲ್ಲಿ ನೀನಿಲ್ಲದೆ, ಬಹಿರಂಗ ಚೆಲುವೆ ತಗೋ. ನಡೆಯಲ್ಲಿ ನುಡಿಯಲ್ಲಿ ನೀನಿಲ್ಲದೆ, ಬಹಿರಂಗ ಚೆಲುವೆ ತಗೋ. ಆಕಾರ ನಾನು, ಸಾಕಾರ ನೀನು, ನನ್ನಲ್ಲೇ ನೀನಾಗಿರು. ಆಕಾರ ನಾನು, ಸಾಕಾರ ನೀನು, ನನ್ನಲ್ಲೇ ನೀನಾಗಿರು. ಈ ಜಗಕ್ಕೆಲ್ಲ ಬೆಳಕಾಗಿ ಬಾ ದೇವ, ಇಲ್ಲಿ ಬೆಳಕಿಲ್ಲ ನೀನಿಲ್ಲದೆ.
ಬದುಕು ನೀನಿದ್ದಲ್ಲಿ ಈ ಜಗಕ್ಕೆಲ್ಲ ಬೆಳಕಾಗಿ ಬಾ ದೇವ, ಇಲ್ಲಿ ಬೆಳಕಲ್ಲ ನೀನಿಲ್ಲದೆ. ಎಲ್ಲರೂ ಎದ್ದು ನಿಂದ್ರೋಣ. ಇವತ್ತಿನ ದಿನ 8ನೇ ದಿನ, ನವೆನಾದ 8ನೇ ದಿನ, ಸಂತ ಫ್ರಾನ್ಸಿಸ್ ಸೇವರವರ ಹಬ್ಬದ ನವೆನಾ ಪ್ರಾರ್ಥನೆ. ಭಾರತದ ಶುಭ ಸಂದೇಶದ ಪ್ರಸಾರ ಪಾಲಕ ಸಂತ ಫ್ರಾನ್ಸಿಸ್ ಸೇವೆರವರೇ, ಜಗದ್ರಕ್ಷ ಯೇಸುವಿನ ಶುಭ ಸಂದೇಶವನ್ನು ಭಾರತ ಗೋವಾ ಪ್ರಾಂತ್ಯಕ್ಕೆ ತಲುಪಿಸಲು ಸಹಸಾರ ಪಟ್ಟ ಧೀರ ಸಂತರೇ, ಇಡೀ ಜಗತ್ತನ್ನೇ ಗೆದ್ದು ತನ್ನ ಆತ್ಮವನ್ನು ಕೊಳೆದುಕೊಂಡರೆ ಅದರಿಂದ ಏನು ಫಲ ಎಂಬ ಸಂತ ಇಗ್ನಾಸಿರವರ ವಾಕ್ಯಕ್ಕೆ ತಲೆಬಾಗಿದ ಸಂತ ಶಿರೋಮಣಿಯೇ, ರಾಜಮನೆತನವನ್ನು ತೊರೆದು ಸನ್ಯಾಸಿ ಮಠಕ್ಕೆ ಸೇರಿದ ಸದ್ಗುಣ ಸನ್ಯಾಸಿಯವೇ, ದೈವ ಚಿತ್ತದಂತೆ ಯೇಸು ಸಭೆಯನ್ನು ಸೇರಿದ ಸಂತ ಫ್ರಾನ್ಸಿಸ್ ರವರೇ, ಜಗದ್ಗುರುವಿನ ಆದೇಶದಂತೆ 10 ವರ್ಷಗಳ ಕಾಲ ಭಾರತದ ಗೋವಾ ಪ್ರಾಂತ್ಯದಲ್ಲಿ ಶುಭ ಸಂದೇಶ ಪ್ರಸಾರ ಹಾಗೂ ರೋಗಿಗಳ ಸೇವೆಯಲ್ಲಿ ನಿರತರಾದ ಸಂತರೇ, ಪ್ರಯಾಣದ ಒತ್ತಡದಲ್ಲಿ ಜ್ವರದಿಂದ ಬರಳುತ್ತಿದ್ದ ಚೀನಾಕ್ಕೆ ಹೋಗುವ ಮಾರ್ಗದಲ್ಲಿ ಸತ್ಯ, ಶಾಂತಿ, ಪ್ರೀತಿ ಮಂತ್ರವನ್ನು ಜಪಿಸುತ್ತಾ ಸ್ವರ್ಗಸ್ಥರಾದ ಅಮರ ಸಂತರೇ, ಸಂತ ಫ್ರಾನ್ಸಿಸ್ ಸೇವೆರವರೇ, ಓ ನಮ್ಮ ಸಂತ ಶಿರೋಮಣಿಯೇ, ತಾವು ಸ್ವರ್ಗಸ್ಥರಾಗಿ 470 ವರ್ಷ ಗತಿಸಿದರೂ ಸಹ ಇಂದಿಗೂ ತಮ್ಮ ಅದ್ಭುತ ಶರೀರವನ್ನು ದಯಾಮಯ ದೇವರು ಕೊಳೆಯದಂತೆ ಇರುವಂತೆ ಮಾಡಿದ್ದು ತಮ್ಮ ಶ್ರಮದ ಫಲವೇ ಸಾಕ್ಷಿ. ಓ ನಮ್ಮ ಅದ್ಭುತ ಸಂತರೇ, ತಮ್ಮ ಅದ್ಭುತ ಶರೀರವನ್ನು ನೋಡಲು ಪ್ರಪಂಚದ ನಾನಾ ಕಡೆಯಿಂದ ಜನಸಾಗರವೇ ಹರಿದು ಬರುವಂತೆ ನೀವು ಮಾಡಿದ್ದೀರಿ. ಹಾಗೆಯೇ ವಿಶೇಷವಾಗಿ ಕರ್ನಾಟಕ, ಮಹಾರಾಷ್ಟ್ರದಿಂದ ಸಾವಿರಾರು ಭಕ್ತರು ಪಾದಯಾತ್ರೆ ಮಾಡುತ್ತಾ ಕೆಲವರು ಬಂದಿದ್ದಾರೆ, ಕೆಲವರು ದಾರಿಯಲ್ಲಿದ್ದಾರೆ, ಬರ್ತಾ ಇದ್ದಾರೆ. ತಮ್ಮ ದರ್ಶನವನ್ನು ಪಡೆಯುವಂತೆ ಅವರೆಲ್ಲರನ್ನು ನೀವು ಮಾಡ್ತಾ ಇದ್ದೀರಿ. ಬಂದ ಭಕ್ತರಿಗೆಲ್ಲ ಅವರವರ ಹರಕೆಗೆ ತಕ್ಕಂತೆ ಅದ್ಭುತಗಳನ್ನು ನೀವು ಮಾಡುತ್ತಾ ಇದ್ದೀರಿ. ಓ ನಮ್ಮ ಸಂತರೇ, ನಿಮ್ಮ ಭಕ್ತಿಯನ್ನು ಮಾಡಲು ಇಲ್ಲಿ ಸೇರಿರುವ ಜನಸಾಗರವನ್ನು ಹರಿಸಿರಿ. ಸರ್ವರು ದುರ್ಮಾರ್ಗವನ್ನು ಬಿಟ್ಟು ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡಿರಿ. ನಮ್ಮ ಪ್ರಾರ್ಥನೆಯ ಫಲದಿಂದ ಸರ್ವರು ಕರ್ತರ ಕಡೆಗೆ ಬಂದು ನಾವೆಲ್ಲರೂ ಸೇರುವಂತಾಗಲಿ. ಆಮೆನ್. ಮೌನವಾಗಿ ನಮ್ಮ ಕೋರಿಕೆಗಳು ಸಂತ ಫ್ರಾನ್ಸಿಸ್ ಅವರ ಕಡೆ ಇಡೋಣ. ಕಣ್ಣ ಮುಚ್ಚಿ 1 ನಿಮಿಷ ಪ್ರಾರ್ಥನೆ. ಪ್ರಾರ್ಥಿಸೋಣ. ಕರ್ತರೇ, ಸರ್ವಶಕ್ತವಾದ ನಿತ್ಯ ದೇವರೇ, ಸಂತ ಫ್ರಾನ್ಸಿಸ್ ದೇವರ ಬೋಧನೆಯಂತೆ ನಡೆದು ಅವರ ಅದ್ಭುತ ಶರೀರವನ್ನು ದರ್ಶನವನ್ನು ಪಡೆದು ಪುನೀತರಾಗುವಂತೆ ನೀವೆಲ್ಲರೂ ನಮ್ಮೆಲ್ಲರನ್ನು ಆಶೀರ್ವದಿಸಿದ್ದೀರಿ. ಹಾಗೆಯೇ ಸಂತ ಫ್ರಾನ್ಸಿಸ್ ಅವರ ಮೂಲಕ ನಾವು ಬೇಡಿದ ವರಗಳನ್ನು ದಯಪಾಲಿಸಿರೆಂದು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತ, ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್. ಹೋಗಿ ಬನ್ನಿ. ಕ್ರಿಸ್ತರ ಶಾಂತಿ ಸದಾ ನಿಮ್ಮಲ್ಲಿರಲಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ.
ಪ್ರಿಯರೇ, ನೆನಪಿರಲಿ, ಮುಂದಿನ ವರ್ಷ ದೊಡ್ಡ ಪ್ರಮಾಣದಲ್ಲಿ ನೀವು ಬರಬೇಕು. ಮುಂದಿನ ವರ್ಷ ಸಂತ ಫ್ರಾನ್ಸಿಸ್ ಅವರ ಶರೀರ ಅಲ್ಲಿ ಕಥೆಡ್ರಲ್ದಲ್ಲಿ ಇಡ್ತಾರೆ. ಎಷ್ಟೋ ಜನ ಬರ್ತಾರೆ. ನವಂಬರ್ 22ರಿಂದ ಜನವರಿ ತನಕ ಇದೆ. ಆವಾಗ ನಮ್ಮ ಪೂಜೆ 2ನೇ ತಾರೀಕಿಗೆ ಇದೇ ಸಮಯದಲ್ಲಿ ಇರ್ತದೆ, ಕನ್ನಡ ಪೂಜೆ. ಆದಷ್ಟು ಜನ ಬಂದು ದೇವರಿಗೆ ಸ್ತುತಿ ಸ್ತೋತ್ರ ಆರಾಧನೆ ಸಲ್ಲಿಸೋಣ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. This and that Bible.